ವೇಣೂರಿನ ಗೋಳಿ ಅಂಗಡಿಯಲ್ಲಿ ನಡೆದಿರುವಂತಹ ಪಟಾಕಿ ಸ್ಫೋಟ ಪ್ರಕರಣ ಬಹಳ ದೊಡ್ಡ ಸದ್ದನ್ನು ಮಾಡ್ತಾ ಇದೆ. ಬಹಳ ದೊಡ್ಡ ಚರ್ಚೆಗೆ ಕೂಡ ಕಾರಣ ಆಗಿದೆ. ಇದರಲ್ಲಿ 3 ಜನ ಮೃತರಾಗಿರುವಂತಹದ್ದು. ಇದೀಗ ನಾವು ಈ ಹಿಂದೆ ಇದೇ ಕುಟುಂಬದವರಿಗೆ ಸೈಯದ್ ಬಶೀರ್ ಅವರ ಕುಟುಂಬ ಅಥವಾ ಅವರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೆ ಅವರು ಈ ಹಿಂದೆ ತಯಾರಿಸ್ತಾ ಇದ್ದಂಥ ಸ್ಥಳದಲ್ಲಿ ಮತ್ತೊಂದು ಸ್ಫೋಟ ಆಗಿತ್ತು. ಅವತ್ತಿನ ಸ್ಫೋಟದಲ್ಲಿಯೂ ಕೂಡ ಅಕ್ಕಪಕ್ಕದವರಿಗೆ ತೊಂದರೆ ಆಗಿತ್ತು. ಈಗ ನಾವು ಇರುವಂತಹದ್ದು ಕಲಾವಿದರಾಗಿದ್ದಂತಹ ಸುರತ್ಕಲ್ ಮೇಳದಲ್ಲಿ ಹಾಸ್ಯ ಕಲಾವಿದರಾಗಿ ಗುರುತಿಸಿಕೊಂಡಿರುವಂತಹ ಸುಂದರ ಆಚಾರ್ಯ ಅವರ ಮನೆಯಲ್ಲಿ ಶ್ರೀ ಮಹಾಮಾಯಿ ಕೃಪಾ ಈ ಮನೆಯ ಮುಂಭಾಗದಲ್ಲಿದ್ದೇವೆ. ಇದು ಸೈಯದ್ ಬಶೀರ್ ಅವರ ಮನೆಯ ಪಕ್ಕದಲ್ಲಿರುವಂತಹದ್ದು. ಇಲ್ಲಿಯೂ ಕೂಡ ಈ ಹಿಂದೆ ಸ್ಫೋಟ ಆದಂಥ ಸಂದರ್ಭದಲ್ಲಿ ಈ ಮನೆಗೆ ಡ್ಯಾಮೇಜ್ ಆಗಿತ್ತು ಅನ್ನುವಂಥದ್ದನ್ನು ಈ ಮನೆಯವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಆಗಿರುವಂತಹ ಡ್ಯಾಮೇಜ್ ಇವೆಲ್ಲವೂ ಕೂಡ ಅವತ್ತಿನ ಸ್ಫೋಟದಿಂದ ಆಗಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಸುಂದರಾಚಾರ್ಯ ಅವರ ಪತ್ನಿ, ಮಗ ಎಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸಬೇಕು. ಈಗ ಸುಂದರಾಚಾರ್ಯರ ಮಗ ಇದ್ದಾರೆ ರವೀಂದ್ರಾಚಾರ್ಯ ಅವರು. ಈ ಹಿಂದೆ ನಡೆದಂತಹ ಸ್ಫೋಟದಲ್ಲಿ ಆದಂತಹ ತೊಂದರೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅವರು ನೋಡೋ ಏನಾಗಿದೆ ರವೀಂದ್ರಾಚಾರ್ಯ ಅವರೇ? ಏನಾಗಿಲ್ಲ, ಇಲ್ಲೆಲ್ಲ ಡ್ಯಾಮೇಜ್ ಆಗಿದೆ. ತುಂಬ ಕಡೆಯಲ್ಲಿ. ಓಕೆ, ಈಗ ಇದು ಎಷ್ಟು ವರ್ಷ ಆಯಿತು? ಇದು ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 5-6 ವರ್ಷ ಆಯ್ತಾ ಅಂತ ಕಾಣ್ತದೆ. ಸರಿ, ನನಗೆ ನೆನಪಿಲ್ಲ. ಮತ್ತು ಇದಕ್ಕೆಲ್ಲ ನಾನು ಇವರು ವಿ ಎ ಎಲ್ಲ ಬಂದು ನೋಡಿದ್ದಾರೆ. ಅವರು ಏನು ಇದಕ್ಕೆ ಇದು ಮಾಡಲಿಲ್ಲ, ನಮಗೆ ಇಲ್ಲ. ಯಾವ ಪಂಚಾಯತ್ ವಿ ಎ? ಇದು ವೇಣೂರು ಪಂಚಾಯತ್. ವೇಣೂರು ಪಂಚಾಯತ್ ವಿ. ಹೌದು, ಇದು ಒಂದು. ಅನಂತರ ಇಲ್ಲಿ ಮತ್ತೊಂದು ಇಲ್ಲಿಯೂ ಕೂಡ ತೊಂದರೆಗಳಾಗಿತ್ತು ಅನ್ನುವಂಥದ್ದು. ಇದು ಸಹ ಅದರಿಂದನೇನಾ? ಹೌದು ಸರ್, ಹೌದು ಸರ್, ಇದು ಸಹ ಇದರಿಂದ ಅದು ಇಲ್ಲಿ ಡ್ಯಾಮೇಜ್ ಆಗಿದೆ. ಮತ್ತು ಇಲ್ಲಿ ಒಳಗೆ ಸಹ ಇದೆ. ಇಲ್ಲಿ ಇದೆಲ್ಲ ಅದರಿಂದಲೇ ಆದ ಅಥವಾ ಇದು ಇಲ್ಲ, ವಯೋಸಹಜ ಅಂದರೆ ಸ್ವಲ್ಪ ಇರಬಹುದು. ಅದು ಹೆಚ್ಚಿಗೆ ಆದದ್ದು ಅದು ಆದ ನಂತರವೇ. ಅದಾದ ನಂತರ ಹೌದು. ಓಕೆ, ಈ ಹಿಂದೆ ಹೌದು, ಈ ಹಿಂದೆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಏನೇನಾಯಿತು ನೋಡುವ, ಮಾತಾಡಿಸುವ. 4-5 ವರ್ಷಗಳ ಹಿಂದೆ, ಸರಿಯಾಗಿ ಅವರಿಗೆ ಇಸುವಿ ನೆನಪಿಲ್ಲ, ಆದರೆ ಅವತ್ತಿನ ಘಟನೆಯ ಬಗ್ಗೆ ಮೆಲುಕು ಹಾಕೋದಕ್ಕೆ ಇಲ್ಲಿ ಈ ಮನೆಯ ಒಡತಿದ್ದಾರೆ. ಅಮ್ಮ ಏನ ಪುದರೆಂಚ ಪ್ರೇಮಾವತಿ. ಓಕೆ, ಆನಿದಾಯ್ತಾ ಅಂడి? ಆನೆ ಅವಳು ಪುಡಂಡು ಏತು ಜೋರಿತ್ತು ನಾವು ಜೋರಿತ್ತು ಎಂಗೆಲ್ಲ ಮಾಡ್ಬುರು ಗಜ 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 ಅನ್ನದು. ಆಯ್ದಕ್ಕ ಕುಂದು ಕಮ್ಮ ಮಾತ ಗಜ ಗಜ ಬಂಡು ಇಂಕ್ಲೆ ಪೋಡ್ಗೆ ಅಂಡು ಇಂಚನ ಮಾತ ಈತು ಸೌಂಡ್ದೇನು ಮೂಲದ ಆಯ್ ಬುಡುಪೇರು ಎಂಕಲ್ನ ಇಲ್ಲಿ ಬೂರು ನುಂಚೇನೆ ಅಂಡ ಅಂದ ಪಂಡೆ ಎನ್ನ ತೆಗೆ ಅಕಲ್ಟ ಪನ್ನೆರ ಪೊತ್ತಿಜಾನು ಆಯ್ದು ಬೊಕ್ಕ ಮಗೆ ಇತ್ತಿಜಿ ಅಪ್ಪಗ ಯಾನ ಆಯ್ ಬತ್ತೇನೆ ಪೂರ ಪಂಡೆ ಇಂಚೆ ಇಂಚ ಪೂರ ಗೆರೆ ಗೋಡೆ ಪೂರ ಪುಡಾದನ್ನು ಒಂಡೆ ಒಂಡೆ ನಿಮ್ಮೆ ಮತ್ತು ಬರೆದು ಮತ್ತು ಪಡಿ ಕೇಸ್ ಕೊರ್ಪುನಿ ಮಂಡದು ಆಕಲ್ ಬತ್ತೇರು ತುಯ್ಯೇರು ತೂದಾದು ಐದು ಬೊಕ್ಕ ಅವೇನು ಭರತ್ ಗೋಡೆ ಅವು ಐದಾದ್ರೆ ಹತ್ತು ಪುಡಾದಿ ನತ್ತು 5 ಪುಡಾದಿ ನತ್ತು ನಿಖಲ್ನ ವಯೋ ಸಹಜ ಈಗ ವರ್ಷ ಆತನ ಸುಮಾರು ಅಂಚೆ ಅದು ಆಟೋಮೆಟಿಕ್ ಪುಡಾಯಿನ ಅಂದ್ ಮಾಡಿದ್ದು ಪಂಡೇರು ಪೊಲೀಸ್ ಹಾಕಲು. ಹಾಂ, ಬೊಕ್ಕ ಬಾಂಬ್ ನಿಷ್ಕ್ರಿಯ ದಳ ತಕಲ ಬತ್ತೇರು ಎಂಕಲು ಸ್ಟೇಷನ್ ಕಂಪ್ಲೇಂಟ್ನ ಮಲ್ದ ಐಕಾಕಲು ನಿಕ್ಲ ಒಂದು ದಾಲ ಹತ್ತು ಅಂದ್ ಮಾಡಿದ್ದು ಎಂಕ್ಲೆ ಹಿಂಬರ ಹಾಲ ಪಿರ ಕೊಡ್ತೀರಿ ಐದು ಹತ್ತು ಅಂದ. ಓಕೆ, ಇತ್ತೆ 5-10 ಅಕ್ಲು ಬಂದ್ಪೇರು ಇತ್ತೆ ಕುಡುಂಜಿ ಘಟನೆ ಆತನ ಅಂಚಿಡು ಅಂಚಾಡ್ದು ನಿಕ್ಲೆಗೆ ಆನಿದ ಘಟನೆ ನೆನಪು ಅನ್ಪಕ್ಕೆ ಅಂದು ಬರ್ತೀನಿ. ಆನೆ ಅವು ಏತ್ ಬಿಡ್ತಾಯನ ಆಯ್ನ ಎಂಚನ ದಲ ಬೇನೆ ಆತನ ಎರೆಗನ್ಲದಲ್ಲ ಪೆಟ್ಟಾತನ ಇದ್ದಿದ್ದಿ ಎಂಕ್ಲೆ ದಾಲ ಆತಿಜ್ಜಿ ಇಲ್ಲು ಮಾತ್ರ ಇಂಚ ತೂರ್ ಬಿಡ್ನು ಗೋಡೆ. ಸಾಧಾರಣ 2.5 ಗಂಟೆ ಟೈಮ್ ಬಿಡೋದು, ಮಧ್ಯಾಹ್ನ 2.5 ಗಂಟೆ ಟೈಮ್. ಮುಂಜಿ ಸಾಧಾರಣ ಎನ್ನಲು ಕೂಡ ಏನು ಸರಿ ಮಂಡೈತೆ ಸರಿ ತೂಡತ್ತೆ ಏನು ಎನ್ನಲು ಬರೆದೀತನ ಮೀತನ ತೂಡತ್ತೆ ಬೊಕ್ಕ ಬೇತದಲ್ಲ ಎಂಡ ಪಂತನಾಥ ಇತ್ತಂಗೆ ನೆನಪು ಶಕ್ತಿ ಬರ್ಪು ಜಂಕ್. ಅಂದಾಜು ಒಂದು 5 ವರ್ಷದ ಮಿತ್ತಾಂಡು ಕೇಸ್ ಮಲ್ದ ಒಂದೇ ಸ್ಟೇಷನ್ಗೆ ಕೇಸ್ ಮಲ್ದ ಎಂಗಳು. ಹಾಂ, ಕೇಸ ವಿಧಾಲ ಒಂದು ಜಿ ಪರೆ ಬರ್ರೆ ಬಂಡೀರು ಆತಿ ಬೊಕ್ಕ ಬೇತದಲ್ಲ ಎಂಕ್ಲಿ ಪ್ರಯೋಜನ ಆತಿಚ್ಚಿ ಎಂಗಳು ನಲ್ತಿನೇ ಬರ್ತನು ಆತಿ. ಇತ್ತೆ ಕೂಡ ಸ್ಫೋಟ ಅವು ಇಂಚಿನ ಆಯರ ಬಲ್ಲಿ ಇಂಚಿನ ಆಯರ ಬಲ್ಲಿ ಇಂಚಿನ ಆವಡಿತ್ತಲ್ಲ ಜನವಸತಿ ಇಜ್ಜನ್ನ ಜಾಗೇಡಾಕಲು ತಯಾರು ಮಲ್ಪಡ್ಕೊಂಡು ಜನವಸತಿ ಎತ್ತಿನ ಜಾಗೇಡು ಪೂರ ಅಂಚ ಮಲ್ಪೆರೆ ಬಲ್ಲಿ ಬುಡ್ರೆ ಬಲ್ಲಿ ಈ ಸೌಂಡುದ ದಿಂಜ ಶಬ್ದದಂದೇನು ಈತ ಮುಟ್ಟ ಇಲ್ಲಿ ಇತ್ತಂಡ ಅಕಲ್ ಬುಡ್ರೆ ಬಲ್ಲಿ ಎಂಕುಲು ಇಲ್ಲುದಲ್ಲ ಬುರು ಸಯ್ಯೋಡಾತಿ ಮುರಾಣಿದ ಬುದ್ಧಿ ಒಂದು ಮುರಾಣಿ ಅಲ್ಪ ಆಯ್ನ ಲೆಕ್ಕನೆ ಮುಲ್ಪ ಮೀನೆ ಹಾಕೊಂಡ ಎಂಕಲ್ನ ಇಲ್ಲಿ ಇಜ್ಜಿ ಆ್ಯಕ್ಚುಲಿ ರಿಯಲಿ ಒನ್ ಫ್ಯಾನ್ ಇಜ್ಜಿ ಎಂಕಲ್ನ ಇಲ್ಲಿ ಎಂಕಲ ಮುಂದೆ ಇಲ್ಲ ಇಜ್ಜಿ ಆ ಇಲ್ಲ ಇಜ್ಜಿ ಇತ್ತದ ಆ ಪೊಸಿಷನ್ ತುಂಡ ಇಜ್ಜಿ ಪನೀರ್ನ ಇಜ್ಜಿದಲ್ಲ
ಇದು ಈ ಮನೆಯವರ ಮಾತು. ಇವರು ಹೇಳ್ತಾ ಇರುವಂಥದ್ದು ಜನವಸತಿ ಕೇಂದ್ರದಲ್ಲಿ ಅಂಥವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಪಟಾಕಿ ತಯಾರಿಕೆ ಅವಕಾಶವನ್ನು ಮಾಡಿಕೊಡೋದಿದ್ದರೆ ಅದು ಜನವಸತಿ ಪ್ರದೇಶದಲ್ಲಿ ಇರಬಾರ್ದು ಅನ್ನುವಂಥದ್ದನ್ನು ಈ ತಾಯಿ ಹೇಳ್ತಾರೆ. ಅದ್ರ ಜೊತೆಗೆ ಹಿಂದೆ ನಮ್ಮಲ್ಲಿ ಆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ನೋಡಿದರೆ ಆನಂತರ ಅದನ್ನು ಇದು ಪಟಾಕಿಯಿಂದ ಆದದ್ದಲ್ಲ, ಬದಲಾಗಿ ಇದು ವಯೋಸಹಜವಾಗಿ ಒಂದು ಮನೆ ಬಿರುಕು ಬಿಟ್ಟದ್ದು ಅನ್ನುವಂಥದ್ದನ್ನು ತಿಳಿಸಿದರು ಅನ್ನುವಂಥದ್ದು. ಕೇಸೆಲ್ಲ ದಾಖಲಾಗಿತ್ತು, ಕೇಸನ್ನು ಕೊಟ್ಟಿದ್ದೇವೆ, ಆ ಕೇಸಕ್ಕೆ ಬಹಳಷ್ಟು ಫಾಲೋ ಅಪ್ ಮಾಡಿದ್ದೇವೆ, ಆದರೆ ಯಾವುದೇ ಕ್ರಮಗಳು ಆಗಲಿಲ್ಲ ಅನ್ನುವಂಥದ್ದನ್ನು ರವೀಂದ್ರಾಚಾರ್ಯ ಅವರು ಮತ್ತು ದಿವಂಗತ ಸುಂದರಾಚಾರ್ಯ ಅವರ ಪತ್ನಿ ಇಬ್ಬರೂ ಕೂಡ ಮಾತನಾಡಿದ್ದಾರೆ. ಇದು ಈ ಹಿಂದಿನ ಸೈಯದ್ ಬಶೀರ್ ಅವರ ತಂಡವು, ಅವರ ಕುಟುಂಬದವ್ರದ್ದು ಒಂದು ಪಟಾಕಿ ಬ್ಲಾಸ್ಟ್ ಆದಂಥ ಸಂದರ್ಭದ ನೆನಪುಗಳನ್ನು ಮೆಲುಕು ಹಾಕುವಂಥ ನಿಟ್ಟಲ್ಲಿ ಇವರಿಬ್ಬರು ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ವೇಣೂರು.